ಮಂಗಳೂರು ನಗರದಲ್ಲಿನ ಪಂಪ್ವೆಲ್ ಫ್ಲೈಓವರ್ ಕಾಮಗಾರಿ ಸಂಪೂರ್ಣವಾಗಿ ಕಳಪೆಯಾಗಿದೆ ಎಂಬ ಆರೋಪಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜ ಅವರು ಪಂಪ್ವೆಲ್ ಫ್ಲೈಓವರ್ಗೆ ತೆರಳಿ ಪರಿಶೀಲನೆ ನಡೆಸಿದರು. ಈ ವೇಳೆ ಮೇಲ್ಸೇತುವೆಯ ಕಾಮಗಾರಿ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ, ಕಳಪೆ ಮಟ್ಟದಲ್ಲಿ ಮತ್ತು ತಾಂತ್ರಿಕವಾಗಿಯೂ ನಡೆಯದ ಕಾಮಗಾರಿಯಿಂದ ಜನರ ತೆರಿಗೆ ಹಣವನ್ನು ಪೋಲು ಮಾಡದಂತಾಗಿದೆ ಅಂತ ಐವನ್ ಡಿಸೋಜ ಆರೋಪಿಸಿದ್ದಾರೆ. ಕಾಮಗಾರಿಯಲ್ಲಿ ಸರ್ಕಾರಿ ಹಣವನ್ನು ಪೋಲು ಮಾಡಲಾಗಿದೆ. ಕಾಮಗಾರಿಗೆ ಕೇಂದ್ರ ಮತ್ತು ರಾಜ್ಯದ ಲೋಕೋಪಯೋಗಿ ಇಲಾಖೆಗಳು ಸರಿಯಾಗಿ ಕರ್ತವ್ಯ ನಿರ್ವಹಣೆ ಮಾಡಿಲ್ಲ. 10 ವರ್ಷಗಳಿಂದ ಈ ಕಾಮಗಾರಿ ನೆನೆಗುದಿಗೆ ಬಿದ್ದಿದ್ದು ಕಾಮಗಾರಿಯಿಂದ ಸರ್ಕಾರಕ್ಕೆ ಮತ್ತು ಇಲಾಖೆಗೆ ತುಂಬಾ ನಷ್ಟ ಉಂಟಾಗಿದೆ. ಈ ಜವಾಬ್ದಾರಿಯನ್ನ ಲೋಕಸಭಾ ಸದಸ್ಯರೇ ವಹಿಸಿಕೊಳ್ಳಬೇಕು. ಕಾಮಗಾರಿಗೆ ತಗುಲಿದಂಥ ಮತ್ತು ವೆಚ್ಚ ಪಾವತಿ ಮಾಡಿದ ಹಣ ಮತ್ತು ಕಳಪೆ ಅವೈಜ್ಞಾನಿಕ ಕಾಮಗಾರಿ ಬಗ್ಗೆ ಕೂಡಲೇ ತನಿಖೆಗೆ ಆದೇಶಿಸಬೇಕು ಅಂತ ಲೋಕೋಪಯೋಗಿ ಇಲಾಖೆ ಮತ್ತು ಕೇಂದ್ರ ಹೆದ್ದಾರಿ ಇಲಾಖೆಯನ್ನ ಐವನ್ ಡಿಸೋಜ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಆಶಿತ್ ಪಿರೇರಾ, ಜೇಮ್ಸ್ ಪ್ರವೀಣ್, ಭಾಸ್ಕರ್ ರಾವ್, ಗುರುರಾಜ್, ರಘುರಾಜ್, ಶ್ರೀಧರ್ ಶೆಟ್ಟಿ ಕಡೇಕರ್, ಹಬೀಬುಲ್ಲಾ, ಬಾಜಿಲ್ ಮೊದಲಾದವರು ಉಪಸ್ಥಿತರಿದ್ದರು. ಕಾಮಗಾರಿ ಅತ್ಯಂತ ಒಂದು ಕಳಪೆ ಕಾಮಗಾರಿಯಾಗಿದೆ. ಇದು ಸರಿಯಾಗಿ ಕಾಮಗಾರಿ ನೆರವೇರಿಸಿಲ್ಲ ಅಂತ ಹೇಳುವುದನ್ನು ಈ ಹಿಂದಿನೇ ಹೇಳಿತ್ತು. ಆದರೆ ದುರದೃಷ್ಟವಶಾತ್ ನಮ್ಮ ಸಂಸತ್ ಸದಸ್ಯರು ಮತ್ತು ಮಂಗಳೂರು ದಕ್ಷಿಣದ ಶಾಸಕರು ಭಾಳ ಅದನ್ನು ಶಿಫಾರಸು ಮಾಡಿದರು. ನಾವು 10 ವರ್ಷದ ನಂತರ ಕಾಮಗಾರಿ ಪೂರ್ಣಗೊಳಿಸಿದ್ದೇವೆ, ನಾವು ಜನರಿಗೆ ಬಿಟ್ಟುಕೊಟ್ಟಿದ್ದೇವೆ ಅಂತೇಳುವ ಮಾತನ್ನೇ ಹೇಳಿದರೆ ಹೊರತು ಈ ಕಾಮಗಾರಿ ಒಂದಲ್ಲ ಒಂದು ದಿವಸ ಬಿದ್ದು ಹೋಗ್ತದೆ ಅಂತೇಳಿ ನಾವು ಹೇಳಿದ್ದು. ಇವತ್ತು ಅದು ಕನಸು ನೆನಸಾಗಿದೆ. ಇವತ್ತೇ ಬಹುಶಃ ಒಂದು 2-3 ತಿಂಗಳಲ್ಲಿ ಈ ಕಾಮಗಾರಿ ಈ ರೀತಿ ಒಂದು ದುರ್ಬಲ ಕಾಮಗಾರಿ ಮಾಡಿದ್ದರಿಂದ ಈ ಫ್ಲೈಓವರ್ ಮೇಲೆ ಹೋಗಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳೋದನ್ನು ನಾವು ಇವತ್ತು ಆಲೋಚನೆ ಮಾಡಬೇಕಾಗ್ತದೆ. ಹಾಗಾಗಿ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೇವೆ, ಇಮಿಡಿಯೇಟ್ ಆಗಿ ಇದು ತನಿಖೆ ಮಾಡಬೇಕು ಮತ್ತು ಇದರ ಈ ಕಾಮಗಾರಿಯನ್ನು ನಡೆದಂಥದ್ರ ಬಗ್ಗೆ, ಅದರ ಕ್ವಾಲಿಟಿ ಬಗ್ಗೆ, ಅದರ ಗುಣಮಟ್ಟದ ಬಗ್ಗೆ ಇಮಿಡಿಯೇಟ್ ನಮ್ಮ NIT ತಜ್ಞರಿಂದ ಅದರ ಬಗ್ಗೆ ಮಾಹಿತಿ ತರಿಸಬೇಕು, ಟೆಕ್ನಿಕಲ್ ಮಾಹಿತಿ ತರಿಸಬೇಕು ಮತ್ತು ಇದನ್ನು ಇಮಿಡಿಯೇಟ್ ಆಗಿ ಈ ಬಗ್ಗೆ ತನಿಖೆ ನಡೆಸಬೇಕು. ಈ ಬಗ್ಗೆ ಯಾವುದೇ ಹಣ ಏನಾದರೂ ಬಾಕಿ ಇದ್ದರೆ ಇದನ್ನು ಬಿಡುಗಡೆ ಮಾಡಲಿಕ್ಕೆ ಕೂಡದು. ಯಾರು ಕಂಪನಿ ಈ ಕಾಮಗಾರಿಗೆ ನೆರವೇರಿಸಿದೆಯೋ ಅವರನ್ನು ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕಬೇಕು ಅಂತ ಹೇಳುವಂಥದ್ದು ನಮ್ಮ ಒತ್ತಡ ಇದೆ.